ಕಾರ್ಯಕ್ರಮದ ಪ್ರಾಯೋಜಕರು ತುಳುನಾಡು ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಕ್ತಿತಾ ನಮಸ್ತಸ್ಯೈ 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 ನಮೋ ನಮಃ. ಹಾಯ್, ಹೆಲೋ, ನಮಸ್ಕಾರ. ಮೊದಲಿಗೆ ನಾಡಿನ ಸಮಸ್ತ ವೀಕ್ಷಕರಿಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ತಾರೆಯರೊಂದಿಗೆ ನವರಾತ್ರಿ ಹಬ್ಬದ ಸಂಭ್ರಮ, ನವರಾತ್ರಿ ನವತಾರ ಸಂಭ್ರಮ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಒಬ್ಬರು ಧರ್ಮಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ ಇದ್ದಾರೆ. ಇವರು ಕೊಡುಗೈ ದಾನಿ ಕೂಡ ಹೌದು, ಸಮಾಜ ಸೇವಕ ಕೂಡ ಹೌದು, ಹಾಗೆ ಉದ್ಯಮಿ ಕೂಡ ಹೌದು. ಈಗ ಧಾರ್ಮಿಕ ಜಿಲ್ಲಾ ಪರಿಷತ್ ಕರ್ನಾಟಕ ಸರ್ಕಾರದ ಸದಸ್ಯರು ಹೌದು. ಬನ್ನಿ ಮತ್ಯಾಕೆ ತಡ, ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ದೇವೇಂದ್ರ ಹೆಗ್ಡೆ ಇವರನ್ನ. ಮೊದಲಿಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಹಾಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಎಸ್, ನವರಾತ್ರಿ ಹಬ್ಬ ಅಂತ ಹೇಳಿದರೆ ಪ್ರತಿಯೊಂದು ಟೆಂಪಲ್ಗಳು ಆಟೋಮೆಟಿಕಲಿ ನಮಗೆ ನೆನಪಾಗ್ತಾ ಹೋಗ್ತದೆ. ಯಾವತ್ತೂ ನೆನಪಾಗದಿದ್ರೂ ಈ ಹಬ್ಬ ಅಂತ ಹೇಳುವಾಗ ನೆನಪಾಗ್ತಾ ಹೋಗ್ತದೆ. ಹಾಗಿರುವಾಗ ನೀವು ದೇವಸ್ಥಾನಗಳಿಗೆ ಅತಿ ಹತ್ತಿರವಾಗಿರುವಂತಹ ವ್ಯಕ್ತಿ, ಒಂದಲ್ಲ ಎರಡಲ್ಲ ಸಾಕಷ್ಟು ಟೆಂಪಲಿನ ಜವಾಬ್ದಾರಿಗಳನ್ನು ತಗೊಂಡು ಅಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗಬೇಕು ಅದನ್ನು ಪ್ರತಿದಿನ ನೀವು ಯೋಚನೆ ಮಾಡ್ತಾ ಇರ್ತೀರಿ ಅಂತ ನಮಗೆ ಗೊತ್ತುಂಟು ಸರ್. ಇವತ್ತು ಸೂಕ್ತವಾದ ವ್ಯಕ್ತಿ ನವರಾತ್ರಿ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸೊ ದೇವರ ಮೇಲೆ ಇಷ್ಟೊಂದು ಭಕ್ತಿ ಹೇಗೆ ಸಾಧ್ಯ ಸರ್? ದೇವರ ಮೇಲೆ ಇಷ್ಟೊಂದು ಭಕ್ತಿ ಅಂತ ಹೇಳಿದ್ರೆ, ನಾನು ಮೂಲತಃ ಒಂದು ಒಳ್ಳೆ ಮನೆತನದಲ್ಲಿ ಹುಟ್ಟಿದಂಥ ವ್ಯಕ್ತಿ. ನಮ್ಮ ಮನೆಗೆ ಒಂದು ಅದರದ್ದೇ ಆದ ಒಂದು ಇತಿಹಾಸ ಇತ್ತು. ನಮ್ಮ ಒಂದು ಬೆಳ್ತಂಗಡಿ ತಾಲೂಕಿನ ಕೊಡಂಗೆ, ಕೊಕ್ರಾಡಿ ಗ್ರಾಮದ ಕೊಡಂಗೆ ಮನೆ, ಇದು ಗುತ್ತಿನ ಮನೆ. ನನ್ನ ತಂದೆಯವರು ಕೂಡ ಒಂದು ದೈವದ ಗಡಿಕಾರರಾಗಿ ಸರಿಸುಮಾರು 40-45 ವರ್ಷ ಈ ರೀತಿ ದೈವಗಳ ಮತ್ತು ದೇವಸ್ಥಾನದ ಸೇವೆಯನ್ನು ಮಾಡ್ತಾ ಬಂದವರು. ತದನಂತರ 1987ರಲ್ಲಿ ಅವರು ದೈವಾಧೀನರಾದರು. ಅಲ್ಲಿಂದ ಸರಿಸುಮಾರು 2016ರವರೆಗೆ ನಮ್ಮ ಮನೆತನದಲ್ಲಿ ಯಾರು ಕೂಡ ಒಂದು ದೈವದ ಗಡಿಕಾರರಾಗಿ ಅವರು ಸ್ವೀಕರಿಸುವಂತ ಕೆಲಸಕ್ಕೆ ಯಾರು ಹೋಗ್ಲಿಲ್ಲ. ಆದ್ರೆ ಅನಿವಾರ್ಯವಾಗಿ ನಾನು ಈ ಒಂದು ಕೆಲಸಕ್ಕೆ ಕೈ ಹಾಕ್ಲೇಬೇಕಾಯ್ತು. ಯಾಕಂತ ಹೇಳಿದ್ರೆ ನಮ್ದೊಂದು ಮನೆತನದ ಮನೆ, ಗುತ್ತಿನ ಮನೆ. ಆದ್ದರಿಂದ 2016ನೇ ಇಸ್ವಿಯಲ್ಲಿ ನಾನು ಅಣ್ಣಪ್ಪ ಪಂಜುರ್ಲಿ ದೈವದ ಗಡಿಕಾರನಾಗಿ ದೈವದ ಕೆಲಸವನ್ನು ಮಾಡ್ತಾ ಬಂದೆ. ಅದಲ್ಲದೆ ಅದಕ್ಕಿಂತ ಮುಂಚಿತವಾಗಿ ನಾನು ಸರಿಸುಮಾರು 5-6 ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶ, ಬೆಳ್ತಂಗಡಿ ತಾಲೂಕಿನ 5-6 ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶ ನನ್ನನ್ನು ನಾನು ತೊಡಗಿಸಿಕೊಂಡು ನನಗೇನೊಂದು ಆಸಕ್ತಿ, ದೇವಸ್ಥಾನಕ್ಕೆ ಹೋಗ್ಬೇಕು, ದೇವಸ್ಥಾನದ ಸೇವೆಯನ್ನು ಮಾಡಬೇಕು. ಅದರಲ್ಲಿ ಕೂಡ ನಾವೆಲ್ಲರೂ ಕೂಡ ಒಂದು ಬಹಳ ತೀರ ಬಡತನದ ಕುಟುಂಬದಲ್ಲಿ ಹುಟ್ಟಿದವನು. ಹಾಗಾಗಿ ಏನಾದ್ರೂ ಒಂದು ಸಮಾಜಕ್ಕೆ ಸೇವೆ ಮಾಡಬೇಕು, ನಮ್ಮಿಂದಾದಂಥ ಒಂದು ಸೇವೆಯನ್ನು ಬಡವರಿಗೆ, ಹಿಂದುಳಿದ ಅಥವಾ ತೀರಾ ನಮ್ಮ ಒಂದು ಕಡು ಬಡತನದವರಿಗೆ ಏನೋ ಒಂದು ಸೇವೆ ಮಾಡಬೇಕು ಉದ್ದೇಶದಿಂದ ದೇವಸ್ಥಾನದ ಕೆಲಸವನ್ನು ಮಾಡ್ತಾ ಬಂದೆ. ಈಗ ನಾನು ಪ್ರಸ್ತುತ ಕರ್ನಾಟಕ ರಾಜ್ಯ ಸರ್ಕಾರದ ಜಿಲ್ಲಾ ಧಾರ್ಮಿಕ ಪರಿಷತ್ನ ಸದಸ್ಯನಾಗಿ ಕೂಡ 2019 ಫೆಬ್ರವರಿ ಆಯ್ಕೆಯಾಗಿದ್ದೇನೆ. ಹಾಗಾಗಿ ಇಲ್ಲಿ ಕೂಡ ನನ್ನ ಸೇವೆ ನಿರಂತರವಾಗಿ ನಾನು ಮಾಡ್ತಿದ್ದೇನೆ ಎಂಬ ಒಂದು ನನಗೆ ಆತ್ಮವಿಶ್ವಾಸ ಮತ್ತು ತೃಪ್ತಿ ನನಗಿದೆ. ನೀವು ಅವಾಗಲೇ ಮೆನ್ಷನ್ ಮಾಡಿದ್ರಿ, ಒಂದು ಬೆಳ್ತಂಗಡಿಯ ಕೊಡಂಗೆ ಅನ್ನುವಂಥ ಒಂದು ಕೊಕ್ರಾಡಿ ಗ್ರಾಮ, ಅಷ್ಟು ಪುಟ್ಟ ಗ್ರಾಮದಿಂದ ಈಗ ಕರ್ನಾಟಕ ಸರ್ಕಾರದ ಧಾರ್ಮಿಕ ಪರಿಷತ್ನ ಮೆಂಬರ್. ಎಸ್, ಜಿಲ್ಲಾ ಧಾರ್ಮಿಕ ಪರಿಷತ್ನ ಮೆಂಬರ್. ಹೀಗಿರುವಾಗ ಇಲ್ಲಿಂದ ಅಲ್ಲಿಗೆ ಸರ್ ಹೇಗಿದ್ ಸಾಧ್ಯ? ಹೇಗೆ ಅಂತ ಹೇಳಿದ್ರೆ, ನನ್ನ ಬಗ್ಗೆ ನಾನು ಹೇಳೋದಂತಾದ್ರೆ, ನಾನು ನನ್ನ 10ನೇ ತರಗತಿ ಪ್ರೌಢಶಾಲೆಯವರೆಗೆ ನಾನು ವಿದ್ಯಾಭ್ಯಾಸವನ್ನು ನನ್ನ ಊರಿನಲ್ಲಿ ಮಾಡಿ, ತದನಂತರ ಬಡತನದ ಕಾರಣಕ್ಕಾಗಿ ನಾನು ಮನೆ ಬಿಡ್ಲೇಬೇಕಾಯ್ತು, ಊರು ಬಿಡ್ಬೇಕು ಆಯ್ತು. ಆ ಸಂದರ್ಭದಲ್ಲಿ ನಾನು ಆಯ್ಕೆ ಮಾಡಿದಂತ ನನ್ನ ಕ್ಷೇತ್ರ ಅಂತ ಹೇಳಿದ್ರೆ ಮುಂಬೈಗೆ ನಾನು ಪಾದಾರ್ಪಣೆ ಮಾಡಿ ಅಲ್ಲಿ ದಿನ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಬಾಂಬೆ ಜೀವನ ಹೇಗೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ನಮ್ಮ ಸೌತ್ ಕೆನರಾ, ಉಡುಪಿಯಿಂದ ಹೋದವರೆಲ್ಲ ರಾತ್ರಿ ಶಾಲೆಯಲ್ಲಿ ಕಲಿತು ತಮ್ಮ ಕಾಲಲ್ಲಿ ನಿಂತಂತ ಒಂದು ಉದಾಹರಣೆಗಳಿವೆ. ಹಾಗೆ ನಾನು ಕೂಡ 10ನೇ ತರಗತಿ ಮುಗಿಸಿದ ಮೇಲೆ ಮುಂಬೈಗೆ ಹೋಗಿ ಅಲ್ಲಿ ರಾತ್ರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಕಾಲೇಜನ್ನು ಮಾಡಿ, ದಿನದಲ್ಲಿ ಕೆಲಸವನ್ನು ಮಾಡಿ, ಈ ರೀತಿ ನನ್ನ ಕಾಲೇಜನ್ನು ಪೂರ್ಣಗೊಳಿಸಿ ನಂತರ ನಾನು ಕಾರ್ಯನಿಮಿತ್ತ ವಿಜಯವಾಡ, ಆಂಧ್ರ ಪ್ರದೇಶ ಇಲ್ಲೆಲ್ಲ ಕೆಲಸವನ್ನು ಮಾಡಿ, ನನಗೇನೊಂದು ಹಠ ಇತ್ತು. ಯಾಕೆಂತ ಹೇಳಿದ್ರೆ ನನ್ನ ಹಿಂದೆ ಜವಾಬ್ದಾರಿ ಇತ್ತು, ಸಂಸಾರದ ಹೊಣೆ ಇತ್ತು. ಅಲ್ಲದೆ ನನ್ನ ಸಂಸಾರದ ಬಗ್ಗೆ ಹೇಳುವುದಾದ್ರೆ, ನನಗೆ 4 ಜನ ಅಕ್ಕಂದಿರು, ಒಬ್ಬ ಅಣ್ಣ, ನಾನು ಕೊನೆಯವನ ಮೇಲೆ ಹೆಗಲಲ್ಲಿ ಎಲ್ಲ ಜವಾಬ್ದಾರಿ ನೋಡುವಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನು ಈ ರೀತಿಯ ಒಂದು ಆಯ್ಕೆಯನ್ನು ಮಾಡಬೇಕಾಯಿತು. ತದನಂತರ ನಾನು ನಮ್ಮ ದೇವರ ಅನುಗ್ರಹದಿಂದ ಹಿಂದೆ ನೋಡಲಿಲ್ಲ, ಮುಂದಕ್ಕೆ ಹೋಗ್ತಾ ನನ್ನದೇ ಆದ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಅಲ್ಲಿ ಕೂಡ 100 ಜನರಿಗೆ ಒಂದು ಕೆಲಸದ ಅವಕಾಶವನ್ನು ಮಾಡಿಕೊಟ್ಟಿದ್ದೇನೆ. ಈ ರೀತಿ ನಾನು ಹೋದಂಥ
ಪ್ರಯಾಣ ಈ ರೀತಿ ಇತ್ತು. ಹಾಗಾಗಿ ಏನೋ ದೇವರ ಇಚ್ಛೆಯಿಂದ ಇಲ್ಲಿವರೆಗೆ ನಾನು ಬಂದಿದ್ದೇನೆ, ಅದೊಂದು ನನಗೆ ತೃಪ್ತಿ ಇದೆ ಅಷ್ಟೇ. ಬಡತನದ ಕಾರಣದಿಂದ ಮುಂಬೈಗೆ ಹೋದ್ರಿ, ಅಲ್ಲಿ ನಿಮ್ಮ ಜೀವನವನ್ನ ಶುರು ಮಾಡಿದ್ರಿ. ಈಗ ಸಾಕಷ್ಟು ಬಡ ಕುಟುಂಬಗಳಿಗೆ ನೆರವಾಗುವಂತ ಕೆಲಸ ಮಾಡ್ತಾ ಇದ್ದೀರಿ, ಕೊಡುಗೈ ದಾನಿ ನೀವು. ಇದು ಹೇಗೆ ಸರ್? ಯಾಕಂತ ಹೇಳಿದ್ರೆ ಬಹುಶಃ ಇದು ಒಂದು ದೇವರ ಆಶೀರ್ವಾದ, ನೀವು ನಂಬಿರುವಂತ ದೇವರ ಆಶೀರ್ವಾದ, ಒಂದು ನಿಮ್ಮ ಹಿರಿಯರ ಆಶೀರ್ವಾದ. ಅದ್ರ ಜೊತೆಗೆ ನಾವಾಯ್ತು, ನಮ್ಮ ಮನೆ ಆಯ್ತು, ನಾವು ಖುಷಿಯಾಗಿದ್ರೆ ಸಾಕು, ನಮಗೆ ಒಂದು ಲಕ್ಸುರಿ ಲೈಫ್ ಸಾಕು ಅಂತ ಹೇಳುವ ಸಂದರ್ಭದಲ್ಲಿ ಇನ್ನೊಬ್ಬರ ಮನೆಯ ದುಃಖ ನಮಗೆ ಕಾಣಿಸ್ತದೆ ಅಂತ ಹೇಳಿದರೆ ಅದಕ್ಕೆ ಪುಟ್ಟ ಮನಸ್ಸಿದ್ರೆ ಖಂಡಿತ ಸಾಧ್ಯ ಇಲ್ಲ, ಅದಕ್ಕೆ ವಿಶಾಲ ಮನಸ್ಸು ಬೇಕು. ಯಾಕೆ ಸರ್ ಈ ಯೋಚನೆ ಬಂತು ನಿಮಗೆ, ಬಡ ಕುಟುಂಬಗಳಿಗೆ ನಾವು ನೆರವಾಗಬೇಕು ಅನ್ನೋ ಯೋಚನೆ ಯಾಕೆ ಬಂತು? ಯಾಕಂತ ಹೇಳಿದ್ರೆ ನಿಮ್ಗೆ ಈಗಾಗಲೇ ಹೇಳಿದ ಹಾಗೆ ನಮ್ಮ ಮನೆ ಎಂಬುದು ನಿಜವಾಗಿ ಕೂಡ ಒಂದು ಬಹಳ ಒಂದು ಹೆಸರುವಾಸಿಯಾದ ಮನೆ. ಆದ್ರೆ ಎಲ್ಲಿಯ ಒಂದು ಶ್ರೀಮಂತಿಕೆಯನ್ನು ನನ್ನ ತಂದೆ ಕಂಡಿದ್ದಾರೋ ಅಂತ ಒಂದು ಕಡು ಬಡತನವನ್ನು ಕೂಡ ಅವರ ಜೀವಿತ ಕಾಲದಲ್ಲಿ ಕಂಡಂತವರು. ಹಾಗಿರುವಾಗ ನನ್ನ ತಾಯಿ ಕೂಡ ಅಷ್ಟೇ, ಅವರು ಏನಂತ ಹೇಳಿದ್ರೆ ಇತ್ತ ಕೈ ಅಂತೇಳಿ, ಮನೇಲಿ ಏನ್ ಇಲ್ಲದ್ರು ಕೂಡ ಅವರಿಗೆ ಕೊಡುವಂತ ಮನಸ್ಸು. ಹಾಗಾಗಿ ಕೈ ಚಾಚುವವರಲ್ಲ, ಕೈ ನೀಡಿ ಕೊಡುವಂತ ಒಂದು ಮನಸ್ಸಿನ ನನ್ನ ಮಾತೃಶ್ರೀ ನೀಲಮ್ಮ ಗಡ್ತಿ ಅಂತೇಳಿ, ಅವರ ಒಂದು ಏನೋ ಒಂದು ಧರ್ಮದ ಒಂದು ದಾರಿ ಇರ್ಬೋದು. ಅಲ್ಲದೆ ನಮ್ಮ ತಂದೆಯವರು ದಿವಂಗತ ಕೊಡಂಗಿ ಬಾಬಣ್ಣ ಹೆಗಡೆ ಅವರು, ಇವರು ಕೂಡ ಬಹಳ ಹೆಸರುವಾಸಿ. ಇವರು ಅಂದಿನ ಕಾಲದಲ್ಲಿ ನಾವು ಹೇಳ್ಬೇಕಾದ್ರೆ ಈಗೆಲ್ಲ ಕೋರ್ಟ್ ಕಚೇರಿಯಲ್ಲಿತ್ತು, ಅಂತ ಒಂದು ನ್ಯಾಯವನ್ನು ಅವರು ಮನೆಯಲ್ಲಿ ಕೂತು ತೀರ್ಮಾನ ಮಾಡುವಂತ ಒಂದು ಮನೋಗತಿಯ ಒಂದು ಮನೋಸ್ಥಿತಿಯ ವ್ಯಕ್ತಿ ಅವರು. ಹಾಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ನನಗೂ ಒಂದು ಏನೋ ಬಂತು. ಯಾಕಂದ್ರೆ ನಾವು ಕೂಡ ಜೀವನದಲ್ಲಿ ಹಲವಾರು ಏಳು ಬೀಳುಗಳನ್ನು ಕಂಡವರು. ನಮ್ಗೆ ಗೊತ್ತಿದೆ ಬಡತನ ಅಂದ್ರೆ ಏನು, ಕಷ್ಟ ಅಂದ್ರೆ ಏನು, ಕಷ್ಟದಲ್ಲಿರೋ ಯಾವ ರೀತಿ. ಯಾಕಂದ್ರೆ ಒಬ್ಬ ಮನುಷ್ಯ ಕಷ್ಟದಲ್ಲಿದ್ರೆ ಅವರನ್ನು ಜನರು, ಸಮಾಜ ಯಾವ ರೀತಿ ಕಾಣ್ತದೆ, ಇದನ್ನೆಲ್ಲ ನಾನು ಬಹಳ ಅರಿತವನು, ಚಿಕ್ಕಂದೇ ಅರಿತವನು. ಅದಕ್ಕೆ ನಾನು ಹೇಳಿದೆ ನಿಮ್ಗೆ, ನಾನು ಮನೆಯಲ್ಲಿ ಕೊನೆಯವನಾದ್ರೂ ಕೂಡ ಒಂದು ಸಂಸಾರದ ಜವಾಬ್ದಾರಿಯಲ್ಲಿ ಹಿರಿಯವನ ಸ್ಥಾನದಲ್ಲಿ ಇದ್ದು ನಾನು ನನ್ನ ಅಕ್ಕಂದಿರ ಒಂದು ಮದುವೆ ಸಮಾರಂಭ ಇರ್ಬೋದು ಅಥವಾ ಸೊಸೆ ಪ್ರತಿಯೊಂದನ್ನು ಕೂಡ ನಾನು ಸಂಸಾರದ ಒಂದು ಪ್ರತಿಯೊಂದು ಏಳು ಬೀಳುಗಳಲ್ಲಿ ಪ್ರತಿಯೊಬ್ಬರಲ್ಲಿ ಕೂಡ ನಾನು ಬೆರೆತು ನನ್ನಿಂದ ಆಗುವಂತ ಒಂದು ಒಳ್ಳೆಯ ಕೆಲಸ ಕಾರ್ಯಗಳು ಮಾಡ್ತಾ ಬಂದವನು. ಹಾಗಾಗಿ ಏನೋ ಇರ್ಬೋದು ಹಿರಿಯವರ ಆಶೀರ್ವಾದ ನೀವು ಹೇಳಿದಾಗೆ, ಅಥವಾ ನನ್ನ ತಂದೆ ತಾಯಿಯವರ ಒಂದು ಆಶೀರ್ವಾದದಲ್ಲಿ ಈ ರೀತಿಯ ಒಂದು ಮನಸ್ಸು ನನಗೆ ಬಂದಿರಬಹುದು. ಹಾಗಾಗಿ ಇನ್ನೂ ಕೂಡ ಇದನ್ನು ನಿರಂತರವಾಗಿ ನಾನು ಮುಂದುವರಿಸಬೇಕು ಅಂತ ಹೇಳಿ ನಾನು ಖಂಡಿತ ಹೇಳ್ತೇನೆ. ಸಮಾಜ ಸೇವೆಗೆ ನಾನು ಬಹಳ ಒತ್ತು ಕೊಡುವಂತ ವ್ಯಕ್ತಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಖಂಡಿತ ಸರ್, ಖಂಡಿತ ಇದೇ ರೀತಿ ನೀವು ಮುಂದುವರಿತಾ ಹೋಗಬೇಕು. ಯಾಕಂತ ಹೇಳಿದ್ರೆ ನೀವು ಈಗ ನಮ್ಮ ಒಂದು ಆಸ್ತಿ ಅಂತ ಹೇಳ್ಬೋದು, ನಮ್ಮ ಈ ಒಂದು ಗ್ರಾಮೀಣ ಭಾಗದ ಕಡೆ ತಿರುಗಿ ನೋಡೋದೇ ಕಮ್ಮಿ ಸರ್. ಯಾಕಂತ ಹೇಳಿದ್ರೆ ಒಂದು ಸರ್ತಿ ನಮ್ಮ ಲೈಫ್ ಸೆಟ್ಲ್ ಆಗಲಿ, ನಮ್ಮ ಜೀವನ ಸಾಕಪ್ಪ ಅಂತ, ಅದ ನಂತರನೂ ನಮ್ಮ ಊರಿನ ಬಗ್ಗೆ ಯೋಚನೆ ಮಾಡಬೇಕು, ಊರಿನ ಅಲ್ಲಿ ಸುತ್ತಮುತ್ತ ಇರುವಂಥ ಟೆಂಪಲ್ಸ್ಗಳು, ದೇವಸ್ಥಾನಗಳ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿದರೆ ನಾನು ಹೇಳಿದಾಗ ಅದಕ್ಕೆ ದೊಡ್ಡ ಮನಸ್ಸು ಇದ್ರೆ ಮಾತ್ರ ಸಾಧ್ಯ. ಸೊ ಈ ದೊಡ್ಡ ಮನಸ್ಸು ಯಾವತ್ತು ಹೀಗೆ ಇರಲಿ, ಆ್ಯಂಡ್ ನೀವು ಯಾವತ್ತು ಖುಷಿಯಾಗಿರಬೇಕು ಸರ್. ಯಾಕಂತ ಹೇಳಿದರೆ ನಿಮ್ಮ ಖುಷಿ ಉಂಟಲ್ಲ, ಸಾಕಷ್ಟು ಜನರ ಒಂದು ಬದುಕಿಗೆ ಇನ್ನೊಂದು ಆಶಾಕಿರಣ ಆಗ್ಬೋದು ಅಂತ. ಅಂದರೆ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೇವೆ ಸರ್, ಒಂದು ಸ್ವಲ್ಪ ತರಲೆ ಮಾಡುವಂತ ನನಗೆ ಬಹಳ ಆಸೆ ಆಗ್ತಾ ಇದೆ. ಓಕೆ, ಸೊ ಈಗ ಪ್ರೈಮರಿ ಅಂತ ಹೇಳಿದರೆ ಖಂಡಿತವಾಗ್ಲೂ ನೀವು ಗೌರ್ಮೆಂಟ್ ಸ್ಕೂಲಲ್ಲಿ ಅಥವಾ ಹತ್ತಿರದ ಸ್ಕೂಲಲ್ಲಿ ಓದ್ತಾ ಇದ್ರಿ. ಹೇಗಿದ್ರಿ ಸರ್ ನೀವು? ಪಾಪ ಇದ್ರ ಪೋಕರಿದ್ರ? ಇಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ ನಾನು ನನ್ನ 7ನೇ ತರಗತಿವರೆಗೆ ನನ್ನ ಕೊಕ್ರಾಡಿ ಪ್ರಾಥಮಿಕ ಶಾಲೆಯಲ್ಲೇ ಮಾಡಿದ್ದು. ಅದು ಒಂದು ಪ್ರೈವೇಟ್ ಶಾಲೆ. ಅಲ್ಲಿ ನಾನು ನಿಜವಾಗಿ ಕೂಡ ತುಂಬಾ ತರಳೆ ಹುಡುಗ. ಕೊಕ್ರಾಡಿಯಲ್ಲಿ ಯಾರು ಕೇಳಿದ್ರು ಕೂಡ ದೇವೇಂದ್ರ ಅಂದ್ರೆ ತರಳೆ ದೇವೇಂದ್ರ ಅಂತ ಇತ್ತು. ತದನಂತರ ನಾನು ಪ್ರೌಢಶಾಲೆಯನ್ನು ನಮ್ಮ ಹತ್ತಿರದ ಸರಿಸುಮಾರು 5 ಕಿಲೋಮೀಟರ್ ಅಲ್ಲಿ ಕೂಡ ನಾರಾವಿ ಅಂತ ಹೇಳಿ, ಅಲ್ಲಿಗೆ ನಾನು ನಡ್ಕೊಂಡು ಬರ್ತಾ ಇದ್ದೆ. ದಿನಕ್ಕೆ 10 ಕಿಲೋಮೀಟರ್ ಕ್ರಮಿಸಿ ನಾನು ಪ್ರೌಢಶಾಲೆ ಮುಗಿಸಿದವನು. ಅಲ್ಲಿ ಕೂಡ ನಾನು ತುಂಬಾ ತರಳೆ. ಹೌದು, ಇನ್ಸಿಡೆಂಟ್ಗಳು ತುಂಬಾ ಇದೆ. ನಾನು ಪ್ರಾಥಮಿಕ ಶಾಲೆಯಲ್ಲಿ ನಾನು ಹೇಳೋದಾದ್ರೆ ಒಂದು ನಮ್ಮ ಮನೆಯ ನೇಬರ್ ಅಂತ ಹೇಳ್ಬೋದು, ಅವರ ಒಂದು ಏನೊಂದು ನಾವು ಹೇಳ್ತೀವಿ, ನಮ್ಮ ಊರಲ್ಲಿ ಒಂದು ಈ ಗೊಬ್ಬರವನ್ನೆಲ್ಲ ನಾವು ಒಟ್ಟು ಸೇರಿಸ್ತೀವಲ್ಲ, ಅದೊಂದು ದೊಡ್ಡ ಒಂದು ಮೂಟೆ ಇತ್ತು, ಒಂದು ಇದು ಇತ್ತು. ಅದಕ್ಕೆ ನಾನು ಬೆಂಕಿ ಕೊಟ್ಟು ಅದನ್ನೆಲ್ಲ ಸುಡಿಸಿ ಹಾಕಿದಂತ ಇದೆಲ್ಲ ಇದೆ. ಹಾಗಾಗಿ ನಾನು ಎಲ್ಲಿ ಕೂಡ ತರಲೆ ಮಾಡಿದ್ರು ಕೂಡ ನಾನು ಅಷ್ಟು ಸುಲಭದಲ್ಲಿ ಸಿಕ್ಕಾಕೊಳ್ತಿರ್ಲಿಲ್ಲ, ಇಂಥದ್ದೆಲ್ಲ ಇದೆ. ಹಾಗೆ ನನ್ನ ಪ್ರೌಢಶಾಲೆಯನ್ನು ಹೇಳೋದಾದ್ರೆ ನಿಜವಾಗಿ ಕೂಡ ನನಗೆ ಬಹಳ ಅವಿಸ್ಮರಣೀಯವಾದ ದಿನ. ನಾನು ನನ್ನ 10ನೇ ತರಗತಿಯನ್ನು ನಾನು ನಾರಾವಿ ಪ್ರೌಢಶಾಲೆಯಲ್ಲಿ ಮಾಡಿದ್ರು ಕೂಡ 10ನೇ ತರಗತಿಯಲ್ಲಿ ನಾನು ಅಲ್ಲಿ ಶಾಲಾ ನಾಯಕನಾಗಿ ಆಯ್ಕೆಯಾದೆ. ಅದು ಕೂಡ ಚುನಾವಣೆ ಪ್ರಕ್ರಿಯೆ ನಡೆದು ಕೊನೆ ಹಂತದಲ್ಲಿ ಒಂದು 5 ವೋಟಲ್ಲಿ ನಾನು ವಿನ್ ಆಗಿ ಶಾಲಾ ನಾಯಕನಾಗಿ ಆಯ್ಕೆಯಾದ್ದು ಕೂಡ ಇದೆ. ಅಂದ್ರೆ ಅಂದಿನಿಂದ ಕೂಡ ನನಗೊಂದು
ನಾಯಕತ್ವದ ಗುಣ ಇತ್ತು ಅಂತ ಹೇಳ್ಬೋದು. ಆದರೆ ಅದಕ್ಕೆ ಏನಂತ ಹೇಳಿದ್ರೆ ಪ್ರತಿಯೊಂದು ಕೂಡ ನಾನೊಂದು ಬಗೆದ್ರೆ ವಿಧಿ ಮತ್ತೊಂದು ಬಗೆ ಅಂತ ಹೇಳಿ ನನಗೆ ಬಡತನದ ಕಾರಣವಾಗಿ ನಾನು ಊರನ್ನು ಬಿಡಬೇಕಾದ ಸಂದರ್ಭ ಬಂತು. ಆದರೂ ಕೂಡ ನನ್ನ 8ನೇ ತರಗತಿಯಿಂದ ನಾನು 8, 9, 10 ಈ 3 ವರ್ಷ ನಮ್ಮ ಊರಲ್ಲಿ ಅವಾಗ ನನ್ನೊಂದು ಬಹಳ ಪ್ರೀತಿಯ ಒಂದು ಮಾಸ್ಟರ್ ಇದ್ರು, ನವೀನ್ ಚಂದ್ ಬಳ್ಳಾಲ್ ಅಂತೇಳಿ. ನನಗೆ ತುಂಬಾ ಅವ್ರ ಕೈಯಿಂದ ನಾನು ತಿಂದಂತ ಪೆಟ್ಟಿಗೆ ಲೆಕ್ಕ ಕೂಡ ಇಲ್ಲ, ಅಷ್ಟೇ ಪ್ರೀತಿ ಕೂಡ ಮಾಡ್ತಿದ್ರು. ಅವರಿಗೊಂದು ಜವಾಬ್ದಾರಿ ಇತ್ತು, RTC ಅನ್ನೆಲ್ಲ ಬರೆಯುವಂಥದ್ದು. ಅದರ RTC ಬರವಣಿಗೆ ಕೆಲಸ ನಾನು ಮಾಡ್ತಿದ್ದೆ ನನ್ನ ರಜೆಯ ಸಂದರ್ಭದಲ್ಲಿ 2 ತಿಂಗಳು. ಅದಕ್ಕೆ ಅವ್ರು ಇಂತಿಷ್ಟೇ ಹಣ ಅಂತ ಕೊಡ್ತಿದ್ರು. ಅದ್ರಲ್ಲಿ ನಂದು ಆ ಹಣದಲ್ಲಿ ನನ್ನ ಪುಸ್ತಕ ಅದು ಅಂತ ಹೇಳಿ ಸ್ವಲ್ಪ ಹಣವನ್ನು ಮನೆಗೆ ಕೂಡ ಖರ್ಚು ಕೊಡ್ತಿದ್ದೆ. ಈ ರೀತಿಯ ಜೀವನವನ್ನು ಪ್ರಾರಂಭಿಸಿದ್ದು. ತದನಂತರ 10ನೇ ತರಗತಿ ಆದ್ಮೇಲೆ ನಾನು ಊರು ಬಿಟ್ಟದೆ, ಬೊಂಬೈಗೆ ಹೋಗ್ಬೇಕಾಯ್ತು. ಆಗ್ಲೂ ಕೂಡ ನನ್ನ ಮೇಲೆ ಅಪಾರ ಪ್ರೀತಿ ಇದ್ದಂತ ಜನರು ಒಂದಷ್ಟು ಜನ ಇದ್ರು. ಪ್ರತಿಯೊಬ್ರು ಕೂಡ ಯಾವತ್ತು ಕೂಡ ನಾವು ಒಂದು ಊರು ಬಿಟ್ಟು ಹೋಗುದು ಅಂತಾರೆ ನಾವು ಅಲ್ಲಿಂದ ಸಾಲ ಮಾಡ್ಕೊಂಡು ಟಿಕೆಟ್ಗೆ ದುಡ್ಡು ಕೊಡ್ಬೇಕಿತ್ತು. ಆದ್ರೆ ನಾನು ಹಾಗಲ್ಲ. ನಾನು ಹೋಗುವಾಗ ನನಗೆ ಆ ಕಾಲದಲ್ಲಿ 1989-90ರಲ್ಲಿ ಒಂದು 2-2.5 ಸಾವಿರ ರೂಪಾಯಿ ನನಗೆ ಕಲೆಕ್ಷನ್ ಆಗಿದೆ. ನಾನು ಊರು ಬಿಟ್ಟು ಹೋಗ್ತೇನೆ ಅಂತೇಳಿ. ಹಾಗೆ ಅದರಲ್ಲಿ ಕೂಡ ನಾನು ಟಿಕೆಟ್ ಕೊಟ್ಟು ಹೋಗುವಾಗ 1-2 ಸಾವಿರ ರೂಪಾಯಿ ಮನೆಗೆ ತಾಯಿ ಕೈಲಿ ಕೊಟ್ಟು ಹೋದಂತ ಒಂದು ನೆನಪು ಕೂಡ ನನಗಿದೆ. ಹೌದು, ಆತರ ಆ ರೀತಿ ಒಂದು ಜೀವನ ನಂದು. ಬಟ್ ನೀವು ಹೇಳಿದಾಗೆ ತರಲೆ ಅಂದ್ರೆ ನಾನು ತುಂಬಾ ತರಲೆ. ಈಗಲೂ ಕೂಡ ಹೈಸ್ಕೂಲಲ್ಲಿ ಕೂಡ ನನಗುಂಟು ಪೋಖ್ರಿ ದೇವೇಂದ್ರ ಅಂತಾನೆ ಹೆಸರು. ಓಕೆ, ಸೊ ಒಂದು ಇನ್ಸಿಡೆಂಟ್ ಹೇಳಿದ್ರೆ ಸರ್, ಇನ್ನೊಂದು ಯಾವ್ದಾದ್ರು ಇನ್ಸಿಡೆಂಟ್ ಹೇಳ್ಬೋದಾ ಇಂಥದ್ದೇನಾದ್ರೂ ಮಾಡಿದ್ದು? ಇನ್ನೊಂದು ನಂದು ಪ್ರೌಢಶಾಲೆಯಲ್ಲಿ ನಾನು 9ನೇ ತರಗತಿ ಇರುವಾಗ ನನ್ನ ತಂದೆಯವರು ತೀರ್ಕೊಂಡ್ರು. ಆವಾಗ ನಮ್ಗೆ ನಾನು ಕೊನೆಯವನು. ತಂದೆಯವರು ತೀರ್ಕೊಂಡಂತ ಸಂದರ್ಭದಲ್ಲಿ ಸರಿ ಸುಮಾರು ಒಂದು 15-20 ದಿವಸ ನನಗೆ ಶಾಲೆಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಒಂದ್ ದಿವಸ ಏನಂದ್ರೆ ಶಾಲೆಯಲ್ಲಿ ಸ್ವಲ್ಪ ನಾವು ತರಳೆ. ನಮ್ಗೆ ಅಲ್ಲಿ ಒಬ್ರು HM ಇದ್ರು, ಅವರು ಸಿಸ್ಟರ್ ಒಲಿಂಪಿಯಾ ಅಂತೇಳಿ ನಾರಾಯಣ ಹೈಸ್ಕೂಲಲ್ಲಿ. ನಾನೊಂದ್ ದಿವಸ ಹೀಗೆ ತರಳೆ ಮಾಡುವಾಗ ಅವರು ಹೇಳಿದ್ರು, ನೀನು ತುಂಬಾ ತರಳೆ ಮಾಡ್ತಿದ್ವಿ, ನಿನ್ನ ತಂದೆಯವರು ಕೂಡ ತೀರ್ಕೊಂಡಿದ್ದಾರೆ, ನೀನು ಈ ತರ ಮಾಡಬಾರ್ದು, ಸ್ವಲ್ಪ ನೀನು ಒಳ್ಳೆ ಓದೋ ಹುಡುಗ, ಈಗೆಲ್ಲ ಏನ್ ಮಾಡ್ತೀನಿ ಅಂತೇಳಿ. ಆದ್ರೆ ನಾನು ಎಲ್ಲಿ ಸಿಕ್ಕಾಕೊಳ್ತಿಲ್ಲ. ಆದ್ರೆ ಒಂದ್ ದಿವಸ ನನ್ನ ತರಳೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಎದುರಲ್ಲಿ ನಮ್ಮೊಂದು ಬಾರಿ ಪ್ರೀತಿಯ ಕನ್ನಡ ಪಂಡಿತರು ಇದ್ರು. ಅವ್ರು ನಮ್ಗೆ ಪಾಠ ಮಾಡುವಾಗ ಕೂಡ ನಾನು ತರಳೆ ಮಾಡ್ತಿದ್ದೆ. ಅದಕ್ಕೆ ಅವ್ರು ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ ವ್ಯಂಗ್ಯ ಮಾಡ್ತಿದ್ರು. ಒಂದ್ ದಿವಸ ಒಬ್ರು ಸಿಸ್ಟರ್ ನಮ್ಗೆ ಸಮಾಜಕ್ಕೆ ಒಂದು ಪಾಠ ಮಾಡುವಾಗ ನಾವು ಹಿಂದಿಂದ ಕೂತು ಬೆಂಚ್ ಮೇಲೆ ನಿಂತು ನಾವು ಯಕ್ಷಗಾನದ್ದು ಪ್ರಾಕ್ಟೀಸ್ ಮಾಡುವಾಗ ಚೆಂಡೆಗೆ ಉಪಯೋಗ ಮಾಡಿದೇನಂತಾರೆ ಒಂದು ಬುಟ್ಟಿಯನ್ನು ಹಿಡಿದು ಚೆಂಡೆ ಬಡಿತಿದ್ದು. ಆಗ ಅವ್ರು ಹೋಗಿ HM ಗೆ ಕಂಪ್ಲೇಂಟ್ ಮಾಡಿದ್ರು, ಯಾಕಂದ್ರೆ ಅವ್ರು ಹೊಸಬ್ರು, ಅವ್ರು ಮಂಗಳೂರಿಂದ ಬಂದವರು. ಇದ್ದಾಗ್ಲಿ ಹಾಗೆ HM ಕರೆದು ಹೇಳಿದ್ರು, ನೀನ್ ಮನೆ ಹೋಗ್ಬೇಕು, ನಾಳೆ ನಿನ್ನ ಅಣ್ಣನ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿ. ಅಣ್ಣನ ಕರ್ಕೊಂಡ್ ಬಂದು ಮನೆಯಲ್ಲಿ ಹೇಳುವಾಗಿಲ್ಲ, ಯಾಕಂತ ಹೇಳಿದ್ರೆ ತಂದೆ ತೀರಿ 1-2 ತಿಂಗಳಾಗಿದೆ, ಈ ರೀತಿ ನನ್ಗೆ ಮನೆಯಲ್ಲಿ ಮತ್ತೆ ಬೀಳ್ತದೆ ಪೆಟ್ಟು. ಮತ್ತೆ ಏನ್ ಮಾಡೋದು? ಮತ್ತೆ ನನ್ನ ಅಣ್ಣನ ಹೆಸರು ಸುಧಾಕರ ಅಂತ ಹೇಳಿ. ಹಾಗೆ ನನ್ಗೊಬ್ರು ಮಿತ್ರ ಇದ್ರು ಆಗ ನಾರಾಯಣ, ಸುಧಾಕರ್ ಅಂತ ಹೇಳಿ. ಹಾಗೆ ಅವರನ್ನೇ ಕರ್ಕೊಂಡು ಹೋದೆ ನಾನು. ಅವರು ಸುಧಾಕರ್ ಅಂತ ಹೇಳಿ ಕರ್ಕೊಂಡೋಗಿ, ಯಾರಂತ ಹೇಳಿದ್ರೆ ಇವ್ರು ನನ್ನ ಅಣ್ಣ, ಇವರೇ ಸುಧಾಕರ್ ಅಂತ ಹೇಳಿ. ಅಲ್ಲಿ ಅಡ್ಮಿಷನ್ಗೆ ಬಂದು ಸುಧಾಕರ್ ಅಂತ ಬರ್ತಿದ್ರು, ಕರ್ಕೊಂಡೋಗಿ ಇವ್ರ ಅಣ್ಣ ಅಂತ ಹೇಳಿ. ಆ ರೀತಿ ನಾನು ನನ್ನ ಅಣ್ಣನಿಗೆ ಒಂದು ಪರ್ಯಾಯ ಅಣ್ಣನ ಕರ್ಕೊಂಡೋಗಿ ಆ ರೀತಿ ಒಂದು HM ಗೆ ಹೇಳಿಬಿಟ್ಟು ಅವ್ರು ಕೂಡ ಬೈದ್ರು ಹಾಗೆ ಅಂತ ಹೇಳಿ. ನೋಡ್ಲಿಕ್ಕೆ ನನ್ನ ಅಣ್ಣ ನಿಜವಾದ ಅಣ್ಣ ಮನೆಯಲ್ಲಿ ಇದ್ದಾನೆ, ನಾನು ಕರ್ಕೊಂಡು ಬಂದದ್ದು ಇನ್ನೊಬ್ಬ ನನ್ನ ಮಿತ್ರ ನೋಡ್ಲಿಕ್ಕೆ ಹಾಗಿದ್ರು. ಅದು ಈಗಲೂ ನಮ್ಗೆ ನೆನಪಾಗ್ತಿದೆ. ಈ ರೀತಿ ಎಲ್ಲ ಇದೆ ನಮ್ದೆಲ್ಲ ಇನ್ಸಿಡೆಂಟ್ಗಳು. ಹಾಗೆ ಈಗ ಈ ಹಳ್ಳಿ ಕಡೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತುಂಟು, ಒಂದು ಹುಡುಗರಲ್ಲಿ 2 ಕ್ಯಾಟಗರಿ ಇರ್ತದೆ, ಒಂದು ಪೆಟ್ಟು ಕೊಡುವವರು, ಒಂದು ಪೆಟ್ಟು ತಿನ್ನುವವರು. ನೀವು ಯಾವ ಕ್ಯಾಟಗರಿಯಲ್ಲಿ ಬರ್ತೀರಿ? ಪೆಟ್ಟು ಕೊಡ್ತಾ ಇದ್ರೆ ಪೆಟ್ಟು ತಿಂತಾ ಇದ್ರೆ? ನಾನು ಪೆಟ್ಟು ಕೊಡ್ತಾನಿರ್ಲಿಲ್ಲ, ಪೆಟ್ಟು ತಿಂತಾನಿರ್ಲಿಲ್ಲ. ಅದಕ್ಕೆ ನಾನು ಎಲ್ಲಿ ಕೂಡ ಸಿಕ್ಕಾಕೊಳ್ತಿರ್ಲಿಲ್ಲ. ನಾನು ಒಂದು ಪ್ರಚೋದನೆ ಮಾಡಿ ಬಿಟ್ಟು ಬಿಡ್ತಿದ್ದೆ, ನಾನು ಬದಿ ಹೋಗ್ತಿದ್ದೆ ಅಂತ ಒಂದು ಇದು ನಂದು ವ್ಯಕ್ತಿತ್ವ. ಅದ್ ಕೂಡ ಸಾಕಷ್ಟು ಉದಾಹರಣೆಗಳು ಇವೆ. ಏನಾದ್ರೂ ಹೇಳ್ಬೋದಾ? ಹಾಗೆಲ್ಲ ಇದೆ, ತುಂಬಾ ಮಾಡ್ತಾ ಇದ್ರಿ. ಕೊನೆಗೂ ನಿಮ್ಮ ಮುಖದಲ್ಲಿ ನಗು ನೋಡಿದ್ರೆ ನಂಗೆ ಬಹಳ ಖುಷಿ ಆಯ್ತು. ಸೊ ನಿಮ್ಮ ಜೊತೆ ಮಾತುಕತೆ ಹೀಗೆ ಮುಂದುವರಿತದೆ ಸರ್, ಒಂದು ಪುಟ್ಟ ವಿರಾಮದ ಬಳಿಕ. ನೋಡಿದ್ರಲ್ಲ ವೀಕ್ಷಕರೇ, ಮಾತುಕತೆ ಹೀಗೆ ಮುಂದುವರಿತದೆ ಒಂದು ಪುಟ್ಟ ವಿರಾಮದ ನಂತರ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಕ್ತಿತಾ ನಮಸ್ತಸ್ಯೈ 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 ನಮೋ ನಮಃ. ಈ ಕಾರ್ಯಕ್ರಮದ ಪ್ರಾಯೋಜಕರು ತುಳುನಾಡು ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್. ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತುಳುನಾಡು ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್. ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಕ್ತಿತಾ ನಮಸ್ತಸ್ಯೈ 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 ನಮೋ ನಮಃ.
ವಿರಾಮದ ಬಳಿಕ ಮತ್ತೊಮ್ಮೆ ನವರಾತ್ರಿ ನವತಾರ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ವಿರಾಮನ ತಗೊಂಬಂದ್ವಿ. ಈಗ ನವರಾತ್ರಿ ಬಗ್ಗೆ ಮಾತಾಡಬೇಕು. ಯಾಕಂತ ಹೇಳಿದ್ರೆ ನಿಮಗೆ ದೇವಸ್ಥಾನ ಹೊಸತ್ತಲ್ಲ, ನಿಮಗೆ ನವರಾತ್ರಿ ಅಂತಲ್ಲ, ಸಾಮಾನ್ಯ ದಿನಗಳಲ್ಲೂ ನೀವು ದೇವಸ್ಥಾನಗಳಿಗೆ ಅತಿ ಹೆಚ್ಚು ಭೇಟಿ ಕೊಡ್ತಾ ಇರ್ತೀರಿ. ನವರಾತ್ರಿ ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರಿ? ನಾನು ನೋಡಿ, ಇವತ್ತು ಕೂಡ ಹಾಗೆ ನಾನು ಬೆಳಿಗ್ಗೆ ಎದ್ದು ಕಟೀಲಿಗೆ ಹೋಗಿ ಅಲ್ಲಿಂದ ಬಪ್ಪನಾಡಿಗೆ ಹೋಗಿ ಮತ್ತೆ ಈಗ ಮಧ್ಯಾಹ್ನ ಪೊಳಲಿಗೆ ಬಂದು ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದೆ. ನನ್ನ ಸಂಸಾರ ಸಮೇತನಾಗಿ ಹೋಗಿದ್ದೆ. ನಾನು ನಂದು ದಿನನಿತ್ಯದ ಕೆಲಸ ಅಂತೇಳಿ ನಾನು ಪ್ರತಿ ದಿವಸ ಕೂಡ ದೇವರ ಪೂಜೆ ಪುರಸ್ಕಾರ ಮಾಡ್ತಾ ಇರುವವನು. ವಾರದಲ್ಲಿ ಒಂದು 3 ದಿವಸ ದೇವರ ವ್ರತವನ್ನೆಲ್ಲ ಮಾಡ್ತಾ ಇದ್ದೇನೆ. ಹಾಗಾಗಿ ನನಗೇನು ಅಷ್ಟೊಂದು ನವರಾತ್ರಿಯಲ್ಲಿ ಒಂದು ವಿಶೇಷತೆ ಅಂತೇನು ಇಲ್ಲ. ಯಾಕಂದ್ರೆ ನಮ್ಗೆ ಎಲ್ಲ ಮಾಮೂಲಿ. ಯಾಕಂದ್ರೆ ನಾನೊಂದು ದೇವಸ್ಥಾನದ ಆಡಳಿತ ಮುಖ್ಯಸ್ಥನಾಗಿ ಕೂಡ ನಾನು ಸೇವೆಯನ್ನು ಸಲ್ಲಿಸ್ತಿದ್ದೇನೆ. ಅದು ಮರಡಿ ಉಮಾಮಹೇಶ್ವರ ದೇವಸ್ಥಾನ ಅಂತ ಹೇಳಿ. ಅಲ್ಲಿ ಕೂಡ ನಿನ್ನೆಯಿಂದ ನಾಡ್ದು ಗುರುವಾರ ಅಂದ್ರೆ 14ನೇ ತಾರೀಕಿನ ಪರ್ಯಂತ 8 ದಿವಸ ನವರಾತ್ರಿ ಪೂಜೆ ಪುರಸ್ಕಾರಗಳು ನಡೀತಾ ಇದೆ, ಭಜನೆ ಇತ್ಯಾದಿಗಳು ನಡೀತಾ ಇದೆ. ನಮ್ಮ ದೇವಸ್ಥಾನದಲ್ಲಿ ಕೂಡ ಒಂದು ಹೊಸ ಮಕ್ಕಳ ಒಂದು ಭಜನೆ ತಂಡವನ್ನು ನಾವು ಪ್ರಾರಂಭಿಸಿ ನಿನ್ನೆ ಅದಕ್ಕೆ ಒಂದು ಚಾಲನೆಯನ್ನು ಕೊಟ್ಟು ನಮ್ಮ ತಂಡದಿಂದಲೇ ನಿನ್ನೆ ಭಜನಾ ಕಾರ್ಯಕ್ರಮ ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಮರೋಡಿ ಅಂತ ಹೇಳಿ, ಇದು ಆಲಡೆ ಕ್ಷೇತ್ರ. ಇಲ್ಲಿ ಕೂಡ ಜನವರಿ ಫೆಬ್ರವರಿ ತಿಂಗಳು ಪ್ರತಿ ವರ್ಷ ಕೂಡ ಜಾತ್ರೆ ಆಗ್ತದೆ. ಹಾಗಾಗಿ ನನಗೆ ನವರಾತ್ರಿ ಅಂತ ಹೇಳಿದ ತಕ್ಷಣ ನಮಗೆ ನೆನಪು ಬರುವುದು ನಮ್ದೊಂದು ನಿಜವಾಗಿ ನಾವೊಂದು ಹಿಂದೂ ಧರ್ಮದಲ್ಲಿ ಯಾವ ರೀತಿ ನಾವು ದೇವಿಯ ಆರಾಧನೆಯನ್ನು ಮಾಡ್ತಾ ಬಂದಿದ್ದು, ಆ ಒಂದು 9 ದಿವಸದ ಒಂದು ನವರಾತ್ರಿ 9 ದಿನದ ಪರ್ಯಂತ ಯಾವ ರೀತಿ ದೇವಿಯ ಒಂದು ಬೇರೆ ಬೇರೆ ರೂಪವನ್ನು ತಾಳಿ ಆ ದೇವಿ ದುಷ್ಟ ರಾಕ್ಷಸರನ್ನು ಸಂಹರಿಸಿ ಯಾವ ರೀತಿ ಒಂದು ನಮ್ಮ ಒಂದು ಸಮಾಜಕ್ಕೆ ಅಥವಾ ಹಿಂದೂ ಸಮಾಜಕ್ಕೆ ಯಾವ ರೀತಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರಂತೆ ನೋಡೋದಾದ್ರೆ ನಿಜವಾಗಿ ಕೂಡ ನವರಾತ್ರಿ ಬಹಳ ಪವಿತ್ರವಾದ್ದು. ಪ್ರತಿಯೊಂದು ಮನೆಯಲ್ಲಿ ಕೂಡ ನವರಾತ್ರಿಯನ್ನು ಆಚರಿಸ್ತಿದ್ದಾರೆ. ಈಗ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಆದ್ರೆ ನಿಮ್ಗೆಲ್ಲ ಗೊತ್ತಿದೆ, ಕಳೆದ 2 ವರ್ಷದಿಂದ ನಮ್ಗೆ ವಿಶ್ವದಾದ್ಯಂತ ಒಂದು ಕೊರೋನಾ ಎಂಬ ಮಹಾಮಾರಿ ನಮ್ಮೆಲ್ಲರನ್ನು ಕೂಡ ಬಹಳ ಸಂದಿಗ್ಧ ಪರಿಸ್ಥಿತಿ ತಂದದ್ದು ಕೂಡ ಗೊತ್ತಿದೆ. ಆದ್ರೂ ಕೂಡ ಇದರಿಂದ ಸ್ವಲ್ಪ ನಾವೀಗ ಈ ವರ್ಷ ಹೊರಗೆ ಬರ್ತಾ ಇದ್ದೇವೆ. ಯಾಕೆ ನಾನು ಈ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾನೊಬ್ಬ ಧಾರ್ಮಿಕ ಪರಿಷತ್ ಸದಸ್ಯನಾಗಿ 2 ವರ್ಷ ಅದೆಷ್ಟೋ ದೇವಸ್ಥಾನಗಳು ನಿಮ್ಗೆ ಗೊತ್ತಿರ್ಬೋದು. ಕಳೆದ ವರ್ಷ ಮಾರ್ಚ್ನಲ್ಲಿ ಪ್ರಾರಂಭವಾದಂಥ ಒಂದು ಕೊರೋನಾ ಏಪ್ರಿಲ್ ಮೇಯಲ್ಲಿ ನಮಗೆ ಎಲ್ಲಿ ಕೂಡ ಪ್ರತಿಯೊಂದು ದೇವಸ್ಥಾನಗಳು ಜಾತ್ರೆ ಇದು ನಡೆಯುವುದು ಏಪ್ರಿಲ್ ಮೇಯಲ್ಲಿ. ಆ ಜಾತ್ರೆಯಿಂದಾಗಿ ಅದೆಷ್ಟೋ ಒಂದು ದೇವಸ್ಥಾನ ಅರ್ಚಕರಿರ್ಬೋದು, ಪರಿಚಾರಕರಿರ್ಬೋದು, ಅಥವಾ ಸಿಬ್ಬಂದಿ ವರ್ಗದವರು, ಇವ್ರದೆಲ್ಲ ಜೀವನ ಅಂದ್ರೆ ಕೋಲ ಕಟ್ಟುವವರು, ನರ್ತಕರು, ಇವರೆಲ್ಲರೂ ವಾದ್ಯ ಇಂಥದವ್ರದ್ದೆಲ್ಲ ಜೀವನ ನಡೆಯುವುದು ನವರಾತ್ರಿ ಇಂಥ ಒಂದು ಜಾತ್ರೆ ಸಂದರ್ಭದಲ್ಲಿ. ಅದೆಲ್ಲ ನಿಂತು ಹೋಗಿದೆ. ಈ ನಿಟ್ಟಿನಲ್ಲಿ ನಾನು ಕೂಡ ಒಂದು ರಾಜ್ಯ ಸರ್ಕಾರದ ಮುಖಾಂತರ ನನಗೊಂದು ಧಾರ್ಮಿಕ ಪರಿಷತ್ ಸದಸ್ಯನಾಗಿ ದೇವಸ್ಥಾನಗಳಿಗೆ, ಅರ್ಚಕರಿಗೆ, ಸಿಬ್ಬಂದಿ ವರ್ಗದಲ್ಲಿ ಯಾವ ರೀತಿಯ ಒಂದು ಸಹಾಯಧನ ದೊರೆಯಬೇಕು, ಅದರಲ್ಲಿ ಕೂಡ ನನ್ನ ಶ್ರಮ ಇದೆ, ನಾನು ಮಾಡಿದ್ದೇನೆ ಪ್ರಾಮಾಣಿಕವಾಗಿ. ಹಾಗಾಗಿ ನವರಾತ್ರಿ ಬಗ್ಗೆ ಹೇಳಲಿಕ್ಕೆ ನಿಮಗೆಲ್ಲ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಹೌದು, ಖಂಡಿತವಾಗ್ಲು. ನವರಾತ್ರಿ ಅಂತ ಹೇಳಿದ್ರೆ ಒಂದೇ ದಿನ 9 ದಿನ ಮಾತ್ರ ಅಲ್ಲ, ಪ್ರತಿದಿನ ದೇವಿಯ ಅನುಗ್ರಹ ನಮಗೆ ಖಂಡಿತವಾಗ್ಲೂ ಬೇಕೇ ಬೇಕು. ಒಂದು ದಿನಕ್ಕೆ ನೆನಪಾಗುವಂತ ವಿಚಾರ ಅಲ್ಲ ಈ ಧಾರ್ಮಿಕತೆ ಅನ್ನುವಂಥದ್ದು. ಈ ಆಧುನಿಕತೆ ಮತ್ತು ಧಾರ್ಮಿಕತೆ ಬರುವಾಗ ಒಂದು ನಡುವಲ್ಲಿ ಒಂದು ಘರ್ಷಣೆ ಆಗೇ ಆಗ್ತದೆ. ಯಾಕಂತ ಹೇಳಿದ್ರೆ ನೀವು ಒಂದು ಕಡೆಯಿಂದ ಉದ್ಯಮಿ, ಇನ್ನೊಂದು ಕಡೆಯಿಂದ ಈ ಧಾರ್ಮಿಕತೆ ಅನ್ನೋ ವಿಚಾರದಲ್ಲಿ ಹೆಚ್ಚು ತೊಡಗಿಸಿಕೊಂಡವರು. ಯಾವತ್ತಾದ್ರೂ ಕ್ಲಾಶ್ ಆಗಿದೆಯಾ? ಯಾಕಂತ ಹೇಳಿದ್ರೆ ಆಧುನಿಕತೆ ಅಂತ ಹೇಳುವಾಗ ನಿಮ್ಗೆ ಟೈಮ್ ಇರುವುದಿಲ್ಲ, ಬಿಸ್ನೆಸ್ ಅದು ಇದು ಅಂತ ಟೈಮ್ ಇರುವುದಿಲ್ಲ. ಇದಕ್ಕೆಲ್ಲ ಹೇಗೆ ನೀವು ಟೈಮ್ ನೋಡಿ? ನಾನು ಹೇಗೆ ಅಂತ ಹೇಳಿದ್ರೆ, ನನ್ನ ಒಂದು ಹೆಗಲಲ್ಲಿ ಜವಾಬ್ದಾರಿ ಇರುವಾಗ ನಾನು ಇದನ್ನೆಲ್ಲ ಹಿಂದೆ ಮುಂದೆ ಯೋಚನೆ ಮಾಡಿ ಜವಾಬ್ದಾರಿಯನ್ನು ಹೊತ್ತವನು. ಯಾಕಂತ ಹೇಳಿದ್ರೆ ನಿಮ್ಗೆ ಹೇಳಿದಾಗೆ ನಾನು ಕಳೆದ ಒಂದು 10-15 ವರ್ಷದಿಂದ ನನ್ನನ್ನು ನಾನು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಬಂದಿದ್ದೇನೆ. ಆದ್ರೂ ಕೂಡ ಯಾವತ್ತೂ ಕೂಡ ನನ್ನ ಒಂದು ಉದ್ಯಮದಲ್ಲಿ ಅಥವಾ ನಾನು ಮಾಡುವಂತ ಒಂದು ವ್ಯವಹಾರದಲ್ಲಿ ಯಾವತ್ತೂ ಕೂಡ ಒಂದು ತೊಂದರೆ ಬರುವಂತ ಒಂದು ಕೆಲಸವನ್ನು ನಾನು ಮಾಡಲಿ. ಯಾಕಂದ್ರೆ ಅದಕ್ಕೆ ಅದರದೇ ಸಮಯವನ್ನು ಅದಕ್ಕೆ ಸೀಮಿತವಾಗಿಟ್ಟುಕೊಂಡು ಯಾವಾಗ ನಮಗೆ ಒಂದು ಧಾರ್ಮಿಕ ಕ್ಷೇತ್ರಗಳನ್ನು ನಾವು ತೊಡಗಿಸ್ಕೊಳ್ಬೇಕು, ಆ ರೀತಿಯ ಒಂದು ಸಮಯವನ್ನು ನಾನು ಅದಕ್ಕೆ ಪ್ರತ್ಯೇಕವಾಗಿ ಮೀಸಲಿಟ್ಟು ನಾನು ಕಾರ್ಯ ಪ್ರವರ್ತನಾಗಿದ್ದೇನೆ. ಯಾಕಂತ ಹೇಳಿದ್ರೆ ನೀವು ಹೇಳಿದಾಗೆ ನಾನೊಬ್ಬ ಉದ್ಯಮಿ. ನಮ್ದೊಂದು ಸಣ್ಣ ಇಂಡಸ್ಟ್ರಿ ಇದೆ ಹುಬ್ಬಳ್ಳಿಯಲ್ಲಿ, ಬ್ಯಾಂಗ್ಳೂರಲ್ಲಿ ಎಲ್ಲ. ಅದ್ರ ಜೊತೆಯಲ್ಲಿ ಈ ರೀತಿಯ ಒಂದು ಧಾರ್ಮಿಕ ಸೇವೆಯಲ್ಲಿ ಕೂಡ ನನ್ನನ್ನು ತೊಡಗಿಸ್ಕೊಂಡಿದ್ದೇನೆ. ಹಾಗಾಗಿ ಇದಕ್ಕೆ ಯಾವತ್ತೂ ಕೂಡ ನಾವು ಒಂದು ತೊಂದರೆಯಾಗಿ ಅಥವಾ ಅಡಚಣೆ ಆಗುವಂತ ಒಂದು ಸಂದಿಗ್ಧ ಪರಿಸ್ಥಿತಿಗೆ ನಾನು ಈ ತನಕ ಬರಲಿಲ್ಲ. ಇಲ್ಲ. ಈಗ ನವರಾತ್ರಿ ಹೌದು, ಆದ್ರೆ ದೇವೇಂದ್ರ ಹೆಗ್ಡೆ ಸರ್ ಅವರಿಗೆ ಒಂದು ಫೇವ್ರೇಟ್ ಆಗಿರುವಂತಹ ಒಂದು ಕಲೆ ಇದೆ ಅಂತ, ಅದು ಕೂಡ ನಮ್ಮ ತುಳುನಾಡಿನ ಹೆಮ್ಮೆಯ ಕಲೆ. ಯಾವುದು ಸರ್ ಇದು? ಅದು ಒಂದು ಯಕ್ಷಗಾನ ಇದೆ. ಯಕ್ಷಗಾನ ಅಂದ್ರೆ ನಿಮ್ಗೆ ಬಹಳ ಇಷ್ಟ ಅಂತೆ. ನಾನು ಯಕ್ಷಗಾನದ ವೇಷವನ್ನು ಮಾಡಿದ್ದೇನೆ, ಹವ್ಯಾಸಿ ಯಕ್ಷಗಾನ ವೇಷ ಹಾಕಿದ್ದೀರಾ? ಹೌದು. ಮತ್ತೆ ನಾಟಕದಲ್ಲಿ ಕೂಡ ನಾನು ತುಂಬಾ ನಾಟಕ ಅಂತೂ ತುಂಬಾ ಪಾಠ ಮಾಡಿದ್ದೇನೆ. ಯಕ್ಷಗಾನದಲ್ಲಿ ಒಂದು 2-3 ವೇಷವನ್ನು ಹಾಕಿದ್ದೇನೆ ನಾನು.
ನನಗೆ ಒಂದು ಇದಿದೆ ಎಂಥದ್ದು ಹವ್ಯಾಸ ಇದೆ. ಅದರಲ್ಲಿ ವಿಶೇಷವಾಗಿ ದೈವಾರಾಧನೆ ಅಂತ ಹೇಳಿದ್ರೆ ನನಗೆ ಬಹಳ ಹತ್ತಿರವಾದ್ದು. ಯಾಕಂತ ಹೇಳಿ ನನ್ನ ತಂದೆಯವರು ಕೂಡ ಒಂದು ದೈವದ ಒಂದು ಗಡಿ ಹಿಡಿದವರು. ಹಾಗಾಗಿ ನನಗೆ ಚಿಕ್ಕಂದಿನಿಂದ ದೈವಾರಾಧನೆ ಬಗ್ಗೆ ಬಹಳ ಅತೀವಾದ ಒಂದು ಆಸಕ್ತಿ. ಈ ಮಧು ಹೇಳೋದು ಅಂತ ಹೇಳ್ತೇವೆ, ದೈವದ ಪಾರಿ ಹೇಳೋದು ಅಥವಾ ದೈವದ್ದು ಕೋಲ ಆಗುವಾಗ ಅಲ್ಲಿ ಹೋಗಿ ನಿಲ್ಲುವುದು, ಅದರ ಬಗ್ಗೆ ತುಂಬಾ ನನಗೆ ಆಸಕ್ತಿ. ಅದರಲ್ಲೂ ತಾಳಮದ್ದಳೆಯಲ್ಲಿ ಏನಾದ್ರೂ ವಿಶೇಷತೆ? ನೀವು ತಾಳಮದ್ದಲೆ ಕೂಡ ನಾನು ಅರ್ಥವನ್ನು ಹೇಳಿದ್ದೇನೆ. ಹವ್ಯಾಸಿಯಾಗಿ ನಿರಂತರವಾಗಿ ಹೇಳೋದಿಲ್ಲ, ಯಾಕಂತೇಳಿ ನಮ್ಗೆ ಅಂತ ಒಂದು ಅಭ್ಯಾಸ ಇಲ್ಲ. ಆದ್ರೂ ನಾವು ಕೆಲವರು ಕಲಾವಿದರನ್ನು ನೋಡಿಕೊಂಡು ಅವರು ನಮ್ಮೊಟ್ಟಿಗೆ ಸರಿ ಹೊಂದ್ತಾರಂತ ಒಂದು ಮನೋಭಾವನೆ ಇದ್ರೆ ಅವರೊಟ್ಟಿಗೆ ನಾವು ನಮ್ಮೊಂದು ರಿಕ್ವೆಸ್ಟ್ ಅನ್ನು ಹೇಳ್ಕೊಂಡು ನಾವು ಕೂತ್ಕೊಳ್ತೇವೆ. ಯಾಕಂತ ಹೇಳಿದ್ರೆ ಇವತ್ತು ನಿನ್ನೆ ತಾಳಮದ್ದಲೆಗೆ ಅದರದ್ದೇ ಆದ ಒಂದು ಇದಿದೆ, ಏನು ಹೇಳ್ತೇವೆ, ವಿಶೇಷತೆ ಇದೆ. ಇವತ್ತಿನ ತುಂಬಾ ಯುವಕರು ಮುಂದೆ ಬಂದು ತಾಳಮದ್ದಲೆ ಏನೇನೋ ಅರ್ಥಧಾರಿಗಳಾಗಿ ಅದರಲ್ಲಿ ಭಾಗವತರಾಗಿ ಕೂಡ ನೀವು ನೋಡ್ಬೋದು. ಮಹಿಳೆಯರಿದ್ದಾರೆ, ಯುವಕರಿದ್ದಾರೆ. ಈ ರೀತಿ ಇರುವಾಗ ನಾವು ಸ್ವಲ್ಪ ಯೋಚನೆ ಮಾಡಿ ಹೋಗ್ಬೇಕಾಗ್ತದೆ. ನಾನು ಖಂಡಿತ ಯಕ್ಷಗಾನ ವೇಷಧಾರಿ ಕೂಡ ಹೌದು, ಅರ್ಥಧಾರಿ ಕೂಡ ಹೌದು, ಆಮೇಲೆ ನಾಟಕದಲ್ಲಿ ಕೂಡ ಪಾರ್ಟ್ ಮಾಡಿದ್ದೇನೆ. ಒಟ್ಟಿನಲ್ಲಿ ನನಗೆ ಒಬ್ಬ ಹವ್ಯಾಸಿ ಕಲಾವಿದ ಅಂತ ಹೇಳ್ಬೋದು. ಹವ್ಯಾಸಿ ಕಲಾವಿದ, ಬಹಳ ಖುಷಿ ಆಗ್ತದೆ. ಹವ್ಯಾಸಿ ಕಲಾವಿದ, ಉದ್ಯಮಿ ಹಾಗೂ ಧಾರ್ಮಿಕ ಜಿಲ್ಲಾ ಪರಿಷತ್ ಕರ್ನಾಟಕ ಸರ್ಕಾರದ ಸದಸ್ಯರು ಕೂಡ. ಎಸ್, ಸೊ ತುಂಬ ಉದ್ದ ಇದೆ ಸರ್ ನಿಮ್ಮ ಡೆಸಿಗ್ನೇಷನ್. ಬಹಳ ಖುಷಿ ಆಗ್ತದೆ. ಸೊ ಹೀಗಿರುವಾಗ ನವರಾತ್ರಿ ಸಂದರ್ಭದಲ್ಲಿ ಇವತ್ತು ನಮ್ಮ ವಾಹಿನಿಗೆ ಬಂದ್ವಿ, ಮಾತುಕತೆಯನ್ನು ಮಾಡಿದ್ರಿ, ತುಂಬ ಚೆನ್ನಾಗಿ ಮಾತಾಡಿದ್ರಿ ಕೂಡ. ಸೊ ಇಷ್ಟೆಲ್ಲ ಮಾತಾಡಿದಂದರೆ ನಾನು ಇನ್ನೊಮ್ಮೆ ಒಂದು ಪ್ರಶ್ನೆಯನ್ನು ಕೇಳಬೇಕು. ಈ ಹಬ್ಬದ ಸಂದರ್ಭದಲ್ಲಿ ಏನಾದರೂ ಯಾವತ್ತಾದರೂ ತರಲೆ ಮಾಡಿದ್ದು ನಿಮಗೆ ನೆನಪಿದೆಯಾ? ಈ ಪೂಜೆ ಶುರುವಾಗೋಕ್ಕಿಂತ ಮುಂಚೆನೇ ಪ್ರಸಾದ ತಿನ್ನುವಂಥದ್ದು, ಆ ಥರ ಏನಾದರೂ ಲೂಟಿ ಏನಾದರೂ ಮಾಡಿದ್ದೀರಾ? ಆ ಥರದ್ದು ಮಾಡ್ಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಗೆ ಮೊದಲಿಂದ ಕೂಡ ಒಂದು ಧಾರ್ಮಿಕ ಚಿಂತನೆ ಬಗ್ಗೆ ಮತ್ತೆ ನಾವು ಒಂದು ಅದರಿಂದಲೇ ಒಂದು ಬೆಳೆದು ಬಂದವು. ಹಾಗೆ ನಮ್ಗೆ ಅದ್ರ ಸ್ವಲ್ಪ ಅನುಭವ ಇದೆ. ಒಂದು ಪೂಜೆ ಮಾಡುವಾಗ ಯಾವ ರೀತಿ ಇರಬೇಕು, ಏನ್ ಮಾಡ್ಬೇಕು ಅಂತದ್ದು ಹಾಗೇನಿಲ್ಲ. ಹಾಗಂತ ನಾವು ಕೆಲವು ಚೇಷ್ಟೆಗಳು ಮಾಡ್ತೇವೆ. ಈಗ ನವರಾತ್ರಿ ಸಂದರ್ಭ ಬೇರೆ ಬೇರೆ ವೇಷಗಳು ಬರ್ತವೆ. ಆವಾಗ ಅವರು ಈ ಉದಾಹರಣೆಗೆ ಹುಲಿ ಕುಣಿತ, ಹುಲಿ ವೇಷ ಇದೆಲ್ಲ ಅವ್ರಿಗೆಲ್ಲ ಕಲ್ಲು ಬಿಸಾಡುವುದು, ಅದೆಲ್ಲ ಮಾಡಿದ್ದೇವೆ ತುಂಬಾ. ಹೌದು, ಅದು ಚಿಕ್ಕಂದಿಲ್ಲ ಆ ರೀತಿಯಲ್ಲಿ ಇದೆ. ನಾವು ಕೂಡ ಕೆಲವೊಮ್ಮೆ ವೇಷ ಹಾಕಿ ಹೋಗುದು ಅವ್ರ ತರ. ಇಲ್ಲಂದ್ರೆ ನವರಾತ್ರಿ ಮೊದಲು ಆಮೇಲೆ ಸುಮ್ನೆ ಒಂದು ಆತರ ವೇಷ ಹಾಕೊಳ್ಳುದು. ನಾನು ಯಾವ್ದಂತ ನೆನಪಿಲ್ಲ. ಈ ರೀತಿ ಎಲ್ಲ ತರಳೆ ಮಾಡಿದೆ. ಕೆಲವೊಮ್ಮೆ ಮನೆಗೆ ಈ ಒಂದು ದೈವ ನರ್ತಕರು ಬರ್ತಾರೆ, ಇದಂತ ಹೇಳಿ ಏನೋ ಒಂದು ಇದಕ್ಕೂ ಮಾಡ್ಕೊಂಡು ಅದನ್ನೆಲ್ಲ ಮಾಡುದು. ಸುಮ್ನೆ ನಾವೊಂದು ಈ ತೆಂಗಿನ ಮರದ ಗರಿಯನ್ನು ಕಟ್ಕೊಂಡು ಅಂತದೆಲ್ಲ ಮಾಡಿದೆಲ್ಲ ಇದೆ. ಸೊ ತರಲೆ ಅಂತೂ ಮಾಡೇ ಮಾಡಿರ್ತೀರಿ. ಎಸ್ ಸರ್. ಸೊ ಈಗ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನ ಕೇಳಬೇಕು. ಈ ಯುವ ಜನತೆ ಬಂದ ತಕ್ಷಣ ಈ ಸಂಸ್ಕೃತಿ ಸಂಪ್ರದಾಯಕ್ಕಿಂತ ದೂರ ಹೋಗುವಂತ ಒಂದು ಹೊಸ ಫ್ಯಾಷನ್ ಶುರುವಾಗಿದೆ. ಸೊ ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ ನಮ್ಮ ಯೂತ್ಸ್ಗಳಿಗೆ? ಯಾಕೆ ನಮಗೆ ಸಂಸ್ಕೃತಿ ಸಂಪ್ರದಾಯ ಇಂಪಾರ್ಟೆಂಟ್? ನೋಡಿ, ಈಗ ಇತ್ತೀಚಿನ ದಿನಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಯುವಕರು ನಿಜವಾಗಿ ಒಂದು ಧಾರ್ಮಿಕ ಮನೋಭಾವನೆ ಮತ್ತು ಈ ರೀತಿಯ ಒಂದು ಅಲ್ಲಲ್ಲಿ ಒಂದು ಯುವಕ ಮಂಡಲ ಇರ್ಬೋದು ಅಥವಾ ಯುವ ಜನತೆ ಈ ರೀತಿಯ ಒಂದು ತಂಡವನ್ನು ಕಟ್ಟಿಕೊಂಡು ನಾವು ನೋಡ್ತೇವೆ. ತಾಲೂಕಿನಾದ್ಯಂತ ಪ್ರತಿಯೊಂದು ಕಡೆಯಲ್ಲಿ ಕೂಡ ಈ ಭಜನಾ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಕೂಡ ವಿಶೇಷವಾಗಿ ಕುಣಿತ ಭಜನೆ. ಈ ರೀತಿಯಲ್ಲಿ ಒಂದು ಯುವ ಸಂಘಟನೆಗಳು ಸೇರಿ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದ್ರೆ ಅವರು ವ್ಯರ್ಥ ಮಾಡುವಂಥ ಸಮಯವನ್ನು ಈ ರೀತಿಯ ಒಂದು ಧಾರ್ಮಿಕತೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಒಂದು ಭಜನಾ ತಂಡವನ್ನು ಕಟ್ಟಿಕೊಂಡು ಈ ರೀತಿ ಕುಣಿತ ಭಜನೆ ಅಥವಾ ಮನೆಗೆ ಹೋಗಿ ಭಜನೆ ಮಾಡುವುದು. ಈಗ ನಿಮ್ಗೆ ನೋಡಬಹುದು ಸಣ್ಣ ಸಣ್ಣ ಒಂದು ಮೇಳಗಳು, ಚಿಕ್ಕ ಮೇಳ ಅಂತೇಳಿ ಒಂದು 2-3 ಕಲಾವಿದರನ್ನು ಒಟ್ಟು ಸೇರಿಸ್ಕೊಂಡು ಇದೆಲ್ಲ ಮಾಡ್ತೀವಿ. ಈ ರೀತಿಯ ಒಂದು ಬೆಳವಣಿಗೆ ಖಂಡಿತ ನಮ್ಮ ಹಿಂದೂ ಸಮಾಜಕ್ಕೆ ಬೇಕೇ ಬೇಕು. ನೀವು ಹೇಳಿದಾಗೆ ಕೆಲವು ಕಡೆ ಇದೆ, ಅದರಿಂದ ಇದರಿಂದ ತರಳೆ ಮಾಡೋದು ಇದೆಲ್ಲ ಉಂಟು. ನಿಜವಾಗಿ ಕೂಡ ನಾವೇನಂತ ಹೇಳಿದ್ರೆ ಧಾರ್ಮಿಕ ಮನೋಭಾವನೆ ಯಾರಲ್ಲಿ ಉಂಟು ಅವನು ಖಂಡಿತ ಸಮಾಜಕ್ಕೆ ಒಂದು ಆಸ್ತಿಯಾಗಿ ಬೆಳಿತಾನೆ ವಿನ ಸಮಾಜವನ್ನು ನಷ್ಟ ಮಾಡುವಂಥ ವ್ಯಕ್ತಿ ಆಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ನಾನು ಈ ಯೋಜನೆಯಲ್ಲಿ ಅದೇ ಕೇಳೋದು. ಯಾಕಂದರೆ ನಾವೆಲ್ಲರೂ ಕೂಡ ಒಂದು ಪವಿತ್ರವಾದಂಥ ಒಂದು ಭಾರತದ ಒಂದು ಹಿಂದೂ ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದವರು ಬೆಳೆಯುವಂಥ ಒಂದು ಪವಿತ್ರವಾದ ಪುಣ್ಯಭೂಮಿ. ಇಲ್ಲಿ ನಾವು ಏನು ಮಾಡಬೇಕಂತ ಹೇಳಿದ್ರೆ ಇಂಥ ಒಂದು ಶುಭ ಸಂದರ್ಭ ಇರ್ಬೋದು ಅಥವಾ ಬೇರೆ ಬೇರೆ ಒಂದು ಹಬ್ಬಗಳ ಸಂದರ್ಭದಲ್ಲಿ ನಾವು ಆದಷ್ಟು ಒಂದು ಸಮಾಜಕ್ಕೆ ಪೂರಕವಾದ ಕೆಲಸವನ್ನು ಮಾಡಬೇಕು ಅಂತೇಳಿ ನನ್ನ ಒಂದು ಯುವ ಜನತೆಯ ಒಟ್ಟಿಗೆ ನನ್ನೊಂದು ಮನವಿ ಅಷ್ಟೇ. ಖಂಡಿತ. ನಾನು ಇಲ್ಲಿ ಬರುವಂಥ ಪ್ರತಿಯೊಂದು ಅತಿಥಿಗಳ ಹತ್ರ ಒಂದು ಕಾಮನ್ ಕ್ವಶನ್ಸ್ ಕೇಳ್ತಾನೆ ಸರ್. ಈ ಸಂದರ್ಭದಲ್ಲಿ ದೇವಿ ಪ್ರತ್ಯಕ್ಷಳಾಗಿ ನಿಮಗೆ ಒಂದು ವರ ಕೊಡ್ತೇನೆ ಅಂತ ಹೇಳಿದ್ರೆ ಯಾವ ವರ ಕೇಳ್ತೀರಿ?
ನಾನು ಕೇಳುವಂಥ ವರ ಏನಂತ ಹೇಳಿದ್ರೆ ಮುಖ್ಯವಾಗಿ ನಮ್ಮೊಂದು ದೇಶ ಸುಸ್ಥಿತಿಯಲ್ಲಿರಬೇಕು. ಇರುವಂಥ ದೇಶದಲ್ಲಿರುವಂಥ ಎಲ್ಲ ದೇಶವಾಸಿಗಳು ಒಂದು ಒಳ್ಳೆಯ ನೆಮ್ಮದಿಯ ಬದುಕನ್ನು ಕಟ್ಟುವಂಥ ಒಂದು ಶಕ್ತಿಯನ್ನು ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ದೇವಿ ಕೊಡು ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ. ಖಂಡಿತ ಸರ್, ಖಂಡಿತ. ಸೊ ಇವತ್ತು ಸ್ಪಂದನ ವಾಹಿನಿಗೆ ಬಂದ್ರಿ. ನವರಾತ್ರಿ ಹಬ್ಬವನ್ನು ನಿಮ್ಮ ಶೆಡ್ಯೂಲ್ ಎಷ್ಟು ಹೆವಿ ಟೈಟ್ ಆಗಿರ್ತದೆ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತು. ನೀವು ಸಿಕ್ಕಿರುವಂಥದ್ದೇ ನಮಗೆ ಒಂದು ದೊಡ್ಡ ಖುಷಿ ಅಂತ ಹೇಳ್ಬೋದು. ಸೊ ಈ ಸಂದರ್ಭದಲ್ಲಿ ದೇವಸ್ಥಾನದಿಂದ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀರಿ, ಆ ಸಂದರ್ಭದಲ್ಲಿ ಬಿಡುವು ಮಾಡ್ಕೊಂಡು ಇವತ್ತು ಕಾರ್ಯಕ್ರಮಕ್ಕೆ ಬಂದು ಹೇಗೆ ಅನ್ನಿಸ್ತು? ತುಂಬಾ ಖುಷಿ ಆಯ್ತು. ನಾನು ಹೇಳಿದಲ್ಲ ನಿಮ್ಗೆ, ಯಾಕಂದ್ರೆ ನೀವು ಕರೆದಾಗಲೇ ನನಗೆ ಮನಸ್ಸಿಗೆ ಬಂದಿದೆ ಒಂದು ಇವತ್ತು ಬರಬೇಕು ಅಂತ ಹೇಳಿ. ಅದಕ್ಕೋಸ್ಕರ ನಾನು ನಿಮಗೆ ಮೊನ್ನೆ ಕೂಡ ಬೆಂಗಳೂರಿನಿರುವ ಕಡೆ ಹೇಳಿದ್ದೀನಿ, ನಾನು ಹೇಳಿದ್ದೀನಿ ಊರಿಗೆ ಬಂದು ನಾನು ಹೇಳ್ತೇನೆ ಅಂತೇಳಿ. ಅದಕ್ಕೆ ನಾನು ಪೂರ್ವವಾಗಿ ತಯಾರಿ ಮಾಡ್ಕೊಂಡು ಇವತ್ತು ಬರಬೇಕಂತ ಹೇಳಿ ನೀವು ಸ್ಪಂದನ ಈ ಒಂದು ಚಾನಲಿಗೆ ಕರೆಸಿ ನನ್ನನ್ನು ಒಂದು ಬರಮಾಡಿಕೊಂಡು ನನ್ನ ಒಂದು ಅರ್ಧ ಗಂಟೆಯಲ್ಲಿ ನನ್ಗೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ನಾನು ನಿಮಗೆ ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದೀನಿ ಇಲ್ಲ ಗೊತ್ತಿಲ್ಲ. ನನ್ನ ಒಂದು ಜೀವನದ ಯಾವ ರೀತಿ ನಾನು ಬೆಳೆದು ಬಂದಿದ್ದೇನೆ, ಈ ಒಂದು ನನ್ನ ಒಂದು ಜೀವನದ ಒಂದು ದಾರಿಯನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಖಂಡಿತ ನಾನು ಸ್ಪಂದನ ಟಿವಿ ಅವರಿಗೆ ಯಾವತ್ತೂ ಕೂಡ ನಾನು ಚಿರಋಣಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಧರ್ಮದ ಕುರಿತಾಗಿ ನಮ್ಮ ಧಾರ್ಮಿಕ ಜಿಲ್ಲಾ ಪರಿಷತ್ ಸದಸ್ಯರು ಏನೆಲ್ಲ ಮಾತಾಡಿದ್ರು ಅಂತ. ಸೊ ಮುಂದಿನ ಸಂಚಿಕೆಯಲ್ಲಿ ಇಂತಹ ಒಂದು ಅದ್ಭುತವಾದ ಅತಿಥಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ನಮಸ್ಕಾರ. या देवी सर्वभूतेषु विष्णुमायेति शक्तिता नमस्तस्यै 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 नमो नमः. ಈ ಕಾರ್ಯಕ್ರಮದ ಪ್ರಾಯೋಜಕರು ತುಳುನಾಡು ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್. तस्यै नमस्तस्यै नमो